ಜಿಲ್ಲಾ ರಾಜ್ಯ ಪ್ರಶಸ್ತಿ ವಿಜೇತರು ಈ ಯಕ್ಷಕಲಾ ಪೊಳಲಿ ಎನ್ನುವಂತಹ ಸಂಸ್ಥೆಯ ಸ್ಥಾಪಕರಲ್ಲಿ ಸರ್ವಜನ ಮಾನ್ಯರಾದಂತಹ ಸಿಂಹ ನೃತ್ಯದ ಮೂಲಕವಾಗಿ ಪ್ರೇಕ್ಷಕ ಪ್ರಭುಗಳ ಹೃದಯದಲ್ಲಿ ಸ್ಥಾನ ಪಡೆದಂತಹ ಅನಭ ಪೊಳಲಿ ಅವರು ಬರೆದಂತಹ ಸಾಹಿತ್ಯಕ್ಕೆ ಎಲ್ಲ ಭಾಗವತರು ಕೊರಳಾಗುತ್ತಾರೆ. ಮಂಗಳಕರಳು ಆದಂತಹ ಮಹಾಮಂಗಳೆಯ ಧ್ಯಾನದೊಂದಿಗೆ ಕಾರ್ಯಕ್ರಮ ಮುಂದುವರಿಯುತ್ತದೆ. ಬಡಗಿನ ಭಾಗವತರು ಪ್ರಾರಂಭಿಸಿ ತೆಂಕಿಗೆ ಆ ಸ್ತುತಿ ಪದ್ಯ ಹರಿದು ಬರ್ತದೆ. ಆರೋ ಮೊಗದವನ ಆರೋ ಮೊಗದವನ ತಾಯಿ ಗಂಭೀರವದನೆ ನಮ್ಮಮ್ಮ ಗಂಭೀರವದನೆ ನಮ್ಮಮ್ಮ ಪೊಳಲಿಯ ರಾಜರಾಜೇಶ್ವರಿಯೇ ಪೊಳಲಿಯ ರಾಜರಾಜೇಶ್ವರಿಯೇ ಮೂರು ಬಳದ ಸೀರೆಯುಟ್ಟು ಮೂರು ಬಳದ ಸೀರೆಯುಟ್ಟು ರಾಜೇಶ್ವರಿ ಪೊಳಲಿಯ ರಾಜರಾಜೇಶ್ವರಿ ನಮ್ಮಮ್ಮ ಅಮ್ಮ ಕಾಲಿಗೆ ಕಾಲ್ಗೆಜ್ಜೆ ಕೈ ತುಂಬ ಕಡಗ ಮುತ್ತಿನ ಹಾರವು ಕೊರಳಲ್ಲಿ ಅಮ್ಮ ಕಾಲ್ಗೆಜ್ಜೆ ಕೈ ತುಂಬ ಕಡಗ ಮುತ್ತಿನ ಹಾರವು ಕೊರಳಲ್ಲಿ ಮುತ್ತಿನ ಹಾರವು ಕೊರಳಲ್ಲಿ ಮುತ್ತಿನ ಹಾರದಿ ಶೋಭಿಪ ನಮ್ಮಮ್ಮ ಮುತ್ತಿನ ಹಾರದಿ ಶೋಭಿಪ ನಮ್ಮಮ್ಮ ಪೊಳಲಿಯ ರಾಜರಾಜೇಶ್ವರಿಗೆ ಕಟಿ ಸುತ್ತ ಪಟ್ಟಿಯ ಸುತ್ತಿ ಕಿವಿ ಚಂದ ಓಲೆಯ ಒತ್ತಿಗೆ ಕಟಿ ಸುತ್ತ ಪಟ್ಟಿಯ ಸುತ್ತಿ ಕಿವಿ ಚಂದ ಓಲೆಯ ಒತ್ತಿ ಹಣೆ ಚಂದ ತಿಲಕವ
ತಿಲಕವನೆತ್ತಿ ಹಣಜದ ತಿಲಕದಿ ಶೋಭಿಪ ನಮ್ಮ ಕೊಳಲಿಯ ರಾಜ ರಾಜೇಶ್ವರಿಗೆ ಕಾಲಿಗೆ ಕಾಲ್ಗೆಜ್ಜೆ ಕೈ ತುಂಬ ಕಡಗ ಮುತ್ತಿನ ಹಾರವು ಕೊರಳಲ್ಲಿ ಅಮ್ಮ ಫಲ್ಗುಣಿ ತಟದಿ ಪಾವನ ಪವಿತ್ರ ಫಲ್ಗುಣಿ ತಟದಿ ಶೋಭಿಪ ಶೋಭಿಪವರ ಪೊಳಲಿ ಕ್ಷೇತ್ರದಿ ಭಕ್ತರ ವಾಂಛೆಗೆ ಅಭಯಲೀಡುತ್ತಾ ಭಕ್ತರ ವಾಂಛೆಗೆ ಅಭಯವಾಲೀಡುತ್ತಾ ಅಭಯ ಹಸ್ತದಿ ಮೇರೆ ಬಳು ನಮ್ಮಮ್ಮ ಅಭಯ ಹಸ್ತದಿ ಮೇರೆ ಬಳು ನಮ್ಮಮ್ಮ ಪೊಳಲಿಯ ರಾಜರಾಜೇಶ್ವರಿ ಪೊಳಲಿಯ ರಾಜರಾಜೇಶ್ವರಿ ಯೋಥ ಚೆಲುವ ನೋಡು ಬಾರುವೋ ಪಾವರ ಎಂತಹ ಚೆಲುವ ನೋಡು ಬಾರುವೋ ಪಾವರ ಕೊಳಲಿ ಕ್ಷೇತ್ರದುಳು ಇರುವ ಅಮ್ಮನ ಮಂದಿರ ಕೊಳಲಿ ಕ್ಷೇತ್ರದುಳಿರುವ ಅಮ್ಮನ ಮಂದಿರ ಅಮ್ಮನ ಮಂದಿರ ಅಮ್ಮನ ಮಂದಿರ ಅಮ್ಮನ ಮಂದಿರ ಅಮ್ಮನ ಮಂದಿರ ಅಮ್ಮನ ಮಂದಿರ ದುರ್ಗಾ ಪರಮೇಶ್ವರಿಯು ನೆಲೆಯೂರಿಹಳ್ಳಿ ದುರ್ಗಾ ಪರಮೇಶ್ವರಿಯು ನೆಲೆಯೂರಿಹಳ್ಳಿ ರಾಜರಾಜೇಶ್ವರಿಯು ರಾರಾಜಿಸುವ
ಗಣಪಗೆ ಪೂಜೆಯು ಸಲುವುದು ಅಂದು ಶರನವರಾತ್ರಿಯಲ್ಲಿ ಅಮ್ಮನ ಸೇವೆಯು ಶರನವರಾತ್ರಿಯಲ್ಲಿ ಅಮ್ಮನ ಸೇವೆಯು ಧನುರ್ಮಾಸ ದಿನದಲ್ಲಿ ಒಂದು ಪೂಜೆಯು ಷಷ್ಠಿ ಶಿವರಾತ್ರಿಯಲ್ಲಿ ಸ್ಕಂದನ ಸೇವೆಯು ಮೀನ ಮಾಸದಾಂತ್ಯದಲ್ಲಿ ಅಮ್ಮನ ಉತ್ಸವ ಉತ್ಸವದಿ ನಡೆಯುವುದು ಸ್ಕಂದನ ವೈಭವ ಕಂಡು ಧನ್ಯನಾಗುನಿ ಓ ಪಾಮರ ರಾಜರಾಜೇಶ್ವರಿ